ಮೊಸರ ಕೊಳ್ಳಿರವ್ವ ಮಾನಿನಿಯರು ಮೊಸರ ಕೊಳ್ಳಿರವ್ವ ಅವ್ವ ಅವ್ವ ಮೊಸರ ಕೊಳ್ಳಿರವ್ವ ಮಾನಿನಿಯರು ಮೊಸರ ಕೊಳ್ಳಿರವ್ವ ಅವ್ವ ತಕ್ಕೊಳ್ಳಿರವ್ವ ಪಶುಗಳಲ್ಲಿ ಕರಿದ ಹಾಲಿಗೆ ಹೆಪ್ಪನಿಕ್ಕಿದ ಅಚ್ಚ ಹೊಸಕಿನಿ ಪಶುಗಳಲ್ಲಿ ಕರೆದು ಹಾಲಿಗೆ ಹೆಪ್ಪನಿಕ್ಕಿದ ಅಚ್ಚ ಹೊಸಕಿನಿ ಪಶುಗಳಲ್ಲಿ ಕರೆದ ಹಾಲಿಗೆ ಹೆಪ್ಪನಿಕ್ಕಿದ ಅಚ್ಚ ಹೊಸಕಿನಿ ಕೊಳ್ಳಿರವ್ವ ಅಮ್ಮ ಮುಖ ಮುಖ ನೋಡ್ತಾ ಇದ್ದೀರಿ. ಮುಖ ನೋಡಿದ್ರೆ ಸುಖ ಇಲ್ಲ. ಅಲ್ಲೋಡಿ ಒಬ್ಬರ ಬಾಯಿ ಇನ್ನೊಬ್ಬರ ಕಿವಿಯಲ್ಲಿ ಅದೇನು ಜೇನುತುಪ್ಪ ಹರಿತಾ ಉಂಟಾ? ಅವ್ರ ಕಿವಿ ಕಚ್ಚುವುದಾ? ಕಿವಿ ಕಚ್ಚುವುದಲ್ಲ, ಸಂಭಾಷಣೆ. ಆಯ್ತು, ನಾನು ಪ್ರಾರಂಭಿಸ್ತೇನೆ. ಪ್ರಾರಂಭಿಸು. ಯಾರಿಗೆ ಬೇಕು ಬೆಣ್ಣೆ? ನಾನು ಪ್ರಾರಂಭಿಸಲ? ಆಯ್ತೆ. ಯಾರಿಗೆ ಬೇಕು ಖಾರ ಮಜ್ಜಿಗೆ? ಹೌದು, ನಾನೇ ಜಜ್ಜಿ ಹಾಕಿದ್ದು. ನಿಮ್ಮದೇನುಂಟು ಹೇಳಿ. ನನ್ನದು ಬೆಣ್ಣೆ. ಅವಳದ್ದು ಬೆಣ್ಣೆ, ನಿನ್ನದು ಬೆಣ್ಣೆ. ಅದು ತುಪ್ಪ. ಹೌದಾ? ನಿಮ್ಮದೇನುಂಟೆ? ನನ್ನದು ಮೊಸರು. ಮೊಸರು. ನಿಮ್ದು? ಯಾರಿಗೆ ಬೇಕು ಮಜ್ಜಿಗೆ? ದ್ಯಾವಮ್ಮ. ಯಾರಿಗೆ ಬೇಕು ಸೋಜಿ? ಅದು ಬೇರೆಯವರಿಗೆ ವ್ಯಾಪಾರ ಮಾಡುವುದಕ್ಕಲ್ಲ, ನಮಗೆ ವ್ಯಾಪಾರ ಆಗದಿದ್ರೆ ಕೂತು ಕುಡಿಲಿಕ್ಕೆ. ಅಕ್ಕ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಬನ್ನಿ, ನಾನು ಕಡಿಮೆ ಕೊಡ್ತೇನೆ, ಬನ್ನಿ. ಬನ್ನಿ. ಅಯ್ಯೋ, ನನ್ನದಾದಂತಹ ಖಾರ ಮಜ್ಜಿಗೆ ಎಷ್ಟು ರುಚಿ ಗೊತ್ತಾ? ಬನ್ನಿ. ನಿನಗೆ ವ್ಯಾಪಾರ ಹೇಗುಂಟೆ? ವ್ಯಾಪಾರ ಏನೇ, ಈಗೀಗ ಯಾರು ಹತ್ತಿರವೇ ಬರುವುದಿಲ್ಲ. ಮೊದಲೇ ನನ್ನ ಬಣ್ಣವು ಕಪ್ಪಲ್ವಾ? ಆದ್ರೆ ಕಪ್ಪಾದ್ರೂ ಲಕ್ಷಣ. ಆದ್ರೂ ವ್ಯಾಪಾರ ಮಾಡುವವರಿಗೆ ಬಣ್ಣ ಹೇಗಿದ್ರೇನು, ಅವರಿಗೆ ಬೇಕಾದ ಪದಾರ್ಥ. ನನ್ನ ಕ್ರಯ ಹೆಚ್ಚಂತಿ. ಹೌದಾ? ಯಾವಮ್ಮ, ನಿಮ್ಗೆ ಹೇಗುಂಟು? ಅಲ್ಲಿಂದ ಅಲ್ಲಿಗೆ ಹೇಳಿ ಸುಖ ಇಲ್ಲ. ನಿಮ್ಮ ಹತ್ರ ಯಾರು ಬರ್ಲಿಕ್ಕಿಲ್ಲ. ಹಳತ್ತಲ್ವಾ? ಅಲ್ಲಿಂದ ಆದ್ರೆ ಒಂದು ಮಾತಾಡಿಕೊಳ್ಳುತ್ತಾ ಇದ್ದಾರೆ, ಕ್ರಯ ಹೆಚ್ಚು ಅಂತ. ನಿನ್ನಲ್ಲೇ ಕೇಳುತ್ತೇನೆ, ನಾವೆಷ್ಟೆಲ್ಲ ಕಷ್ಟಪಡ್ತೇವೆ. ಅಯ್ಯಯ್ಯೋ, ಏನು? ಅಯ್ಯೋ, ಕೇವಲ ಅವರು ನೋಡೋದು ಈ ಮಜ್ಜಿಗೆಯನ್ನು ಮಾತ್ರ. ಆದ್ರೆ ಈ ಮಜ್ಜಿಗೆ ಈ ರೂಪಕ್ಕೆ ಬರಬೇಕು ಅಂತಾದ್ರೆ ನಾವು ಎಷ್ಟು ಕಷ್ಟ ಪಡಬೇಕು. ಸ್ವಲ್ಪ ಬಿಡಿಸಿ ಹೇಳಿ. ಅಯ್ಯೋ, ನಮ್ಮದಾದಂತಹ ಮನೆಯನ್ನು ಸೇರಬೇಕು. ಮನೆಯಲ್ಲಿರುವಂತಹ ದನಗಳಿಗೆ ಬೈಹುಲ್ಲು, ಅಕ್ಕಚ್ಚು ಎಲ್ಲ ಕೊಡಬೇಕು. ಹೊತ್ತಿಗೆ ಅದಕ್ಕೆ ಸರಿಯಾಗಿ ಸ್ವಲ್ಪ ಹಿಂಡಿಯನ್ನು ಬೆರೆಸಬೇಕು. ತದನಂತರ ಗೋವಿಗೆ ಹುಲ್ಲನ್ನು ಹಾಕಬೇಕು. ತದನಂತರ ನಿಲ್ಲಿಸು. ಹಾಕಿ ತದನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಹಿಡ್ಕೊಂಡು ಹೋಗಿ ನಂತರ ಅದನ್ನು ಆ
ದನಕ್ಕೆ ನಾವು ಬಾಯಾರಿಕೆಯನ್ನು ಕೊಟ್ಟು ಕೆಚ್ಚಲಿನಿಂದ ಹಾಲನ್ನು ಕರೆದು ಅದಕ್ಕೆ ಸರಿಯಾಗಿ ಹುಳಿ ಬಂದ ಹೆಪ್ಪನ್ನು ಹಾಕಿ ಅದರ ನಂತರ ಅದರಲ್ಲಿ ಮೊಸರು ಮಜ್ಜಿಗೆಯೋ ಬೆಣ್ಣೆಯೋ ತುಪ್ಪವೋ ಇತ್ಯಾದಿ 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 ಇತ್ಯಾದಿ. ಹೌದು. ಎಷ್ಟು ಕಷ್ಟಪಡ್ತೇವೆ ನಾವು. ಅಷ್ಟು ಕಷ್ಟ ಬಂದ ಮೇಲೆ ನಮ್ಮದೊಂದು ಸ್ವಲ್ಪ ಕ್ರಯ ಹೆಚ್ಚಪ್ಪ. ಅದಕ್ಕಾಗಿ ಅವರೆಲ್ಲ ಹಾಗೆ ದೂರ ಹೋದ್ರೆ ಆಗ್ತದ? ಅಲ್ಲ, ಇವರು ಬರುವುದಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ನಾವು ಸುಮ್ಮನೆ ಉಳಿಯುವುದಕ್ಕಾಗುವುದಿಲ್ಲ. ವ್ಯಾಪಾರ ಇಲ್ಲಿ ಮಾಡುವುದು ಇಲ್ಲಿ ಆಗುದಿಲ್ಲ, ಆಗುವಲ್ಲಿಗೆ ಹೋಗುವ. ಗೊತ್ತಾಯ್ತು. ನಂದನ ಮನೆಯ ಬಾಗಿಲಿದು ಅಯ್ಯೋ, ನನ್ನನ್ನು ನಂಬಿ ಅಂದ್ರೆ ನನ್ನ ಪದಾರ್ಥ ಒಳ್ಳೆದುಂಟು. ಒಂದು ಅವಕಾಶ ಕೊಡಬೇಕಿತ್ತು. ನನಗೆ ವ್ಯಾಪಾರ ಮಾಡುವುದಕ್ಕೆ ಒಂದು ಅವಕಾಶ ಕೊಡಬೇಕಿತ್ತು ಅಂದ್ರೆ. ಆಯ್ತು, ಇಲ್ಲಿ ಅಲ್ಲ, ನಂದಗೋಕುಲಕ್ಕೆ ಹೋಗುವ. ಆ ನಂದನ ಕೆರೆಯಲ್ಲಿ ಶ್ರೀಮಂತರಿದ್ದಾರೆ, ಅಲ್ಲಿ ವ್ಯಾಪಾರ ಆಗುತ್ತದೆ. ಆದಷ್ಟು ಬೇಗ ಆ ಕಡೆಗೆ ಸಾಕು. ಕಣ್ಣು ಕಾಣುದಿಲ್ವೇ? ನಿಮಗೆ ಕಣ್ಣು ನಮ್ಮ ಕಣ್ಣು ನಮ್ಗೆ ಕಾಣಬೇಕಾದ್ರೆ ಕನ್ನಡಿ ಮುಂದಿಡ್ಬೇಕು, ಇಲ್ಲದ್ರೆ ನಮ್ಮ ಕಣ್ಣು ನಮ್ಗೆ ಕಾಣುದು ಹೇಗೆ? ಕಣ್ಣಿನಲ್ಲಿ ದೃಷ್ಟಿ ಇಲ್ವಾ ಅಂತ ಹೇಳಿ. ಯಾರ ಪಕ್ಕದಲ್ಲಿ ಶೆಟ್ರು ಇಲ್ಲ ಅಂತ ಹೇಳಿ. ನಿನ್ನ ಅಜ್ಜ ಎಂತದ ಕಣ್ಣಿನಲ್ಲಿ ದೃಷ್ಟಿ ಆಗ ನಿನಗೆ ಏನೆಲ್ಲ ಕೇಳ್ತಾರಲ್ಲ. ಅಲ್ಲ, ಇದು ಏನಾಯ್ತು? ಏನಾಯ್ತು? ತಾಗಿದ್ದೇನು? ಯಾರು ತಾಗಿದ್ದು? ವಿಜಯ, ನಾವು ತಾಗಿದ್ದ? ನಾವು ತಾಗಿದ್ದಲ್ಲ, ಮತ್ತೆ ಈಗೀಗ ಇವರಿಗೆ ತಾಗಿಸಿಕೊಳ್ಳುವ ಚಟ ಜೋರಾಗಿದೆ. ನಾವು ತಾಗಿದ್ದಲ್ಲ, ನೀವು ತಾಗಿಸಿಕೊಂಡದ್ದು ಅಂತ. ಹೌದು. ಅದು ಎರಡು ವಿಧ ಉಂಟು, ಒಂದು ತಾಗುವುದು, ಇನ್ನೊಂದು ತಾಗಿಸಿಕೊಳ್ಳುವುದು ಅಂತ. ಈಗ ಈ ದಾರಿಯಲ್ಲಿ ಆ ಕಡೆಯಿಂದ ನೀವು ಈ ಕಡೆ ಬರ್ತಾ ಇದ್ದೀರಿ, ಈ ಕಡೆಯಿಂದ ಆ ಕಡೆ ನಾವು ಹೋಗ್ತಾ ಇದ್ದೆವು. ದಾರಿಯಲ್ಲಿ ನಾವಿರುವರು ಸಮೀಪ ಆಗುವಾಗ, ನಾವು ತಾಗ್ತೇವೆ ಅಂತ ಗೊತ್ತಾಗುವಾಗ ದಾರಿಯಿಂದ ಸ್ವಲ್ಪ ಬದಿಗೆ ಸರಿದು ನಿಲ್ಲಬಹುದಿತ್ತು. ನೀವು ಸರಿದು ನಿಲ್ಲಿಲ್ಲ ಅಂತಾದ್ರೆ ಅದರ ಅರ್ಥ ಏನು? ತಾಗುವುದಿದ್ರೆ ತಾಗ್ಲಿ ಅಂತ ಹೇಳಿ. ನಮ್ಮ ತಲೆಯಲ್ಲಿ 180 ಇರ್ತದಪ್ಪ. ಅಷ್ಟೇ. ಸದ್ಯಕ್ಕೆ 108 ವ್ಯವಸ್ಥೆ ಮಾಡುವ. ಸಮಸ್ಯೆ ತೆಂಗಿನಕಾಯಿಯ ಗಣೋಮ. ಹೌದು, ಹಾಗೆ ನೀವು ತಾಗಿದ್ದು ಅಂತ. ಮತ್ತೆ ಒಂದು ಉಂಟ, ಅದು ಏನು ಗೊತ್ತುಂಟ? ನಮ್ಮದು ತಪ್ಪಲ್ಲ. ಅಲ್ಲ, ಯಾರ ತಪ್ಪ? ಬ್ರಹ್ಮದೇವನ ತಪ್ಪು. ಏನು? ಅವ ಕಣ್ಣು ಎರಡು ನಮಗೆ ಹಿಂದೆ ಕೊಡ್ಬೇಕಿತ್ತು, ಮುಂದೆ ಕೊಟ್ಟಲ್ಲ. ಒಂದು ಕಣ್ಣು ಇಲ್ಲಿ, ಒಂದು ಕಣ್ಣು ಇಲ್ಲಿ ಕೊಡ್ತಿದ್ರೆ ಹಿಂದೆ ಹೋಗುವವರು ಮುಂದೆ ಬರುವವರೆಲ್ಲ ಕಾಲ್ದಾಗ ಎಲ್ಲಿ ಮೈ ಮೇಲೆ ಮತ್ತೆ ನಿಮ್ಮ ಅಪ್ಪನ ತಪ್ಪು, ನಿನ್ನ ಅಮ್ಮನ ತಪ್ಪು. ಅದಲ್ಲ, ನೀನ್ ಯಾವುದ್ರ ಅಡಿಗೆ ಬಿದ್ರು ಅದರ ಅಡಿಗೆ ಬೀಳ್ಬೇಡ. ಹೋಗ್ಬೇಡ ಹತ್ತಿರ. ಹತ್ತಿರ ಸೀಟ್ ಉಂಟು. ಏ ವಿಜಯ, ಇವರೆಲ್ಲ ಯಾರು ಗೊತ್ತಾಯ್ತಾ? ಇವರೆಲ್ಲ ಯಾರು? ಎಲ್ಲ ನಮ್ಮವರೆಲ್ಲ. ಅಂದ್ರೆ ತರಲೆ ಹಕ್ಕಿ ಆದ್ರೆ ಆಗ್ಬೋದು, ಇದಲ್ಲ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ
ನಿನಗೆ ಯಾಕೆ ಸಿಟ್ಟು ಬಂದದ್ದು ನಮ್ಮವರೇ ಹೇಳುವಾಗ? ಮತ್ತೆ ಯಾಕೆ ಸಿಟ್ಟು ಬಂದದ್ದು ಯಾಕೆ? ನಮ್ಮನ್ನೆಲ್ಲ ತೋರಿಸಿ ಏನಂದೆ ಕೃಷ್ಣಯ್ಯ ನೀನು? ಇವರೆಲ್ಲ ನಮ್ಮವರೇ. ನಮ್ಮವರು ಏನು ತಪ್ಪ? ಮತ್ತೆ ಅಲ್ಲ, ನಂದ ಗೋಕುಲದಲ್ಲಿರುವ ಸಮಸ್ತ ಪ್ರಜೆಗಳು ಎಲ್ಲರೂ ನಮ್ಮವರೇ ಎನ್ನುವ ಭಾವನೆ ನಮಗೆ ಅಷ್ಟೇ. ಆಗ ಆಯ್ತು. ನೀವೆಲ್ಲ ಎಲ್ಲಿಗೆ ಹೊರಟದ್ದು? ಅಯ್ಯೋ, ಯಾರಾದ್ರೂ ಒಳ್ಳೆ ಕಾರ್ಯಕ್ಕೆ ಹೊರಟಾಗ ಎಲ್ಲಿಗೆ ಅಂತ ಕೇಳಬಾರ್ದು. ಆದ್ರೆ ಇದು ಹೊರಡುವಾಗ ಕೇಳ್ಬೋದು. ಇದು ಕೃಷ್ಣ ಸುಂದರಿ. ನೀವು ಎಲ್ಲಿ ಹೊರಟದ್ದು? ವ್ಯಾಪಾರಕ್ಕೆ. ಏ ವಿಜಯ, ವ್ಯಾಪಾರಕ್ಕಂತೆ. ಇದೆಲ್ಲ ವ್ಯಾಪಾರಕ್ಕೆ. ಮಗನೇ ಇವ್ನ? ಏ, ಅಪ್ಪ ಯಾರು? ಅಪ್ಪ ನಾನೇ. ನನ್ನ ಮಗನೇ ಅಂತ ಕರೀತಾಳೆ ಅವಳು. ನಮ್ಮನ್ನೆಲ್ಲ ತೋರಿಸಿ ವ್ಯಾಪಾರದ್ದು ನಾವೇನು ಏ ದಪ್ಕೊಂಡ್ರು ಎಲ್ಲವ ಎದಕ್ ಮಾತಾಡಕತ್ಯ? ಕಬ್ಬಣದ ಅಂಗಡಿ ಏನ್ ನೋಡಕತ್ಯ ನೀನು? ದಪ್ಕೊಂಡ್ರಿ ಇದು ಯಾವ ಊರಿಂದ ಬಂದದ್ದು? ಇದು ಎರಡು ತೋಡ್ ಮಾಡಿ ಏನು ವ್ಯಾಪಾರದ್ದು ಅಂತ ಹೇಳಿದಕ್ಕೆ ಸಿಟ್ಟು ಬಂದದ್ದ? ಅವ ಏನು ಹೇಳಿದಂತ ಅರ್ಥ ಆಗಿದೆ ನಿಮಗೆ? ಏನು? ಇದೆಲ್ಲ ವ್ಯಾಪಾರದ್ದು ಅಂತ ಹೇಳಿದ್ರೆ ಆ. ನಿಮ್ಮ ಕೈಯಲ್ಲೆಲ್ಲ ಇರುವುದೇನು ಇದು ಪದಾರ್ಥ ಅಲ್ವಾ? ಆಗ ಅದನ್ನು ತೋರಿಸಿ ಹೇಳಿದ್ದು ಇದೆಲ್ಲ ವ್ಯಾಪಾರ ಎಲ್ಲ ಅಂತ. ವ್ಯಾಪಾರದ ಆಗ ಈಗ ವ್ಯಾಪಾರಕ್ಕೆ ಎಲ್ಲಿಗೆ ಹೋಗುವುದು? ಸಂತೆಗೆ. ಓ ಇದೆಲ್ಲ ಸಂತೆ ಸರಕುಗಳ ಸಂತೆ. ನನ್ ಮಗನೇ ಏ. ತಪ್ಕೊಂಡ್ರಲೇ ನನಗೆ ನನಗೆ ನಗು ಬರ್ತಾ ಉಂಟು. ಅದು ಕುಂಟ ನನ್ನ ಮಗನೇ ಅಂತ ಇವಳು ಹೇಳುವುದು. ಅದ ಅವಳ ಅದೇ ನಾವು ಒಂದೇ ಅಂತೇಳಿ ಅವಳ ಕುಟುಂಬದವರ ಮಾತೃಭಾಷೆ ಅದು. ಅಲ್ಲ, ಅವಳು ಎಷ್ಟು ಉದ್ದ ಇದ್ದಾಳೆ? ಅದು ಅಕ್ಕಿ ಮುಡಿ ಅದು. ಆಯ್ತು. ಅಂದ್ರೆ ಏನು ಹೇಳಿದ ಗೊತ್ತಾ? ನೀವೀಗ ಅಲ್ಲಿಗೆ ಹೋಗದಿದ್ರೆ ಅಲ್ಲಿ ಸಂತೆ ಉಂಟಾ? ಸಂತೆ ನಿರ್ಮಾಣ ಆಗುದು ನೀವು ಹೋದ ಮೇಲೆ ಅಲ್ವಾ? ಅದಕ್ಕಾಗಿ ಇದೆಲ್ಲ ಸಂತೆ ಅಂತ ಕೇಳಿದ್ದು. ಹೋಗುದು ಸಂತೆಗ ಅಂತ ಹೊಡಿತ್ಯ? ಆಶ್ಚರ್ಯ ಭಾವ ಅಲ್ವಾ? ಸಂತೆಗೆ ಹೋಗುದಾ? ಇದೆಲ್ಲ ಹೋಗಿ ಕೊಡಿ. ಕೊಟ್ಟು ಹೋಗೆಲ್ಲ ಸುಂದರವ ಕಡಿ 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 ಕೊಟ್ಟು ಹೋಗೆಲ್ಲ ಸುಂದರವ ವಿಜಯ, ಯಾವಾಗ್ಲೂ ಹಾಗೆಲ್ಲ ಇವತ್ತು ಪದಾರ್ಥ ಬದಲಾಗಿದೆ. ಅದಲ್ಲ ಅದಲ್ಲ. ವಿಜಯ, ನೀನು ವಿಜಯ ಯಾಕೆ ಗೊತ್ತಾ? ಹೀಗೆ ನನ್ನ ನೋಡುವಾಗ ಇದು ಹಲಸಿನಕಾಯಿದಿಂದ ನಾಯಿ ವಾಂತಿ ಮಾಡಿದಾಗ ಅದೇ ಕಾಣ್ತದ. ಹಾಗಲ್ವಾ? ನೀನು ವಾಹನದವರಿಗೆ ಕೈ ಹಾಕಿದ್ಯಾ? ಎಂತದ್ದ? ಬಾ 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 ಬಾ. ಅದಲ್ಲ, ಸಂತೆಗೆ ಹೋಗುದಾ? ಕೊಡಿ 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 ಕೊಡಿ. ಕೊಡಿ ನಾವು ಕೊಡ್ಬೇಕಾದ್ರೆ ನೀವು ಕೊಡಿ ಕೊಡಿ ಕೊಟ್ಟು ಏನನ್ನು ಹೋಗಿ. ನೀವು ಸಂತೆಗೆ ಹೋಗ್ತಿರಲ್ಲ, ಕೊಟ್ಟು ಹೋಗನ್ನ ಸುಂಕ. ಆಗ ಅಲ್ಲಿ ಇಳಿಲಿಕ್ಕೆ ಶುರುವಾಗಿತ್ತು. ಏಯ್ ವಿಜಯ, ನಾವು ಸುಂಕ ಅಂತ ಹೇಳಿದಾಗ ಅವರಿಗೆ ನೋಡಿದ್ದು ಸಂಕಟ 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 ಆದಾಗುಂಟು. ಒಬ್ಬೊಬ್ಬರು ಮುಸುರೆ. ಏನು? ಇಷ್ಟರ ತನಕ ಅದಿರ್ಲಿಲ್ಲ. ಆ, ಇದೇನು ಹೊಸತು? ಅದುವೇ ಅಂದ್ರೆ ಇಷ್ಟರವರೆಗೆ ಇಂಥದ್ದೊಂದು ಪದ್ಧತಿ ಇರ್ಲಿಲ್ಲ. ನೂತನವಾಗಿ ಜಾರಿಗೆ ತಂದಂತಹ ಕೆಲವೊಂದು ಯೋಜನೆಗಳಿದು. ಸುಂಕ ಅಂದ್ರೆ ಏನು ಅಂತ ಅರ್ಥ ಆಗಿಲ್ಲ. ನೀವು ಇಲ್ಲಿಂದ ಮಧುರೆಗೆ ಸಂತೆಗೆ ಕೊಂಡು ಹೋಗಿ ಮಾರಾಟ ಮಾಡುವಂತಹ ಪದಾರ್ಥಗಳ ಮೇಲೆ ವಿಧಿಸುವಂತಹ ತೆರಿಗೆ. ತೆರಿಗೆ 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 ತೆರಿಗೆ
ಚೆರಿಗಲ್ಲ ತೆರಿಗೆ ಹಾಗೆ ಅಂತ ನೀವು ಆಶ್ಚರ್ಯ ಪಡಬೇಕಾದಿಲ್ಲ. ಈ ತೆರಿಗೆ ಅಂತ ಹೇಳಿದೇವಲ್ಲ, ಅದು ನಮ್ಮ ಜೀವನಕ್ಕಾಗಿ ನಾವು ಸಂಗ್ರಹ ಮಾಡುವುದಲ್ಲ. ಅದಕ್ಕೊಂದು ಮಾತಿಲ್ವೇನೋ? ಹೇಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಹಾಗೆ ಅಂದ್ರೆ ನಮಿಗಾಗಿ ಅಲ್ಲ ಇದು. ನಿಮ್ಮಿಂದ ಸುಂಕವನ್ನು ಸಂಗ್ರಹ ಮಾಡಿ ಕೆಲವೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಏನದು? ನಾವಂದ್ರೆ ಇಲ್ಲಿ ಆಗಾಗ ನೀವು ಹೋಗ್ತಿರುವಾಗ ಹೊಳೆ ಬದಿಯಲ್ಲಿ ಹೋಗ್ತೀರಿ, ಹಾಗಾಗಿ ನಾವು ಒಂದು ಸಂಘ ನಿರ್ಮಾಣ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಸುಂಕದಿಂದ ಸಂಕ ಹೌದು, ಸಂಘವೇ. ಆಮೇಲೆ ಅದರ ಪಕ್ಕದಲ್ಲಿ ಒಂದು ಶಿಶು ವಿಹಾರ ಕೇಂದ್ರ, ಆಮೇಲೆ ಶಿಶು ವಿಹಾರ ಕೇಂದ್ರ, ಆಮೇಲೆ ಒಂದು ಸಾರ್ವಜನಿಕ ಕೊಳವೆ ಬಾವಿ, ಅಲ್ಲಲ್ಲಿ ತಂಗಿದಾಣ ವ್ಯವಸ್ಥೆ, ಹೀಗೆಲ್ಲ ಮಾಡಿದ್ದೇವೆ. ತಂಗಿದಾನ ಅಕ್ಕದಾನ ಇಲ್ವಾ? ಮಾಡುವಾಗ ಒಂದು ಯುವಕ ಮಂಡಲ ಯುವತಿ ಮಂಡಲ ಒಳ್ಳೆ ಅದು ಮಾಡಬೇಕು ಇಲ್ಲ, ಸನ್ನಿಧಾನ ಆಗ್ತದೆ. ಮತ್ತೆ ನೀವು 4 ಜನ ಸೇರಿ ಆಗ್ತದೆ, ನಿರ್ಮಾಣ ಆಗ್ತದೆ. ಇಂಥದ್ದೆಲ್ಲ ಯೋಜನೆ ಉಂಟು. ಆದ ಕಾರಣ ಕೊಟ್ಟು ಹೋಗಿಯನ್ನು ನೀವು ಕಣ್ಣು ಬಿಟ್ರೆಲ್ಲ ಸುಂಕದ ನಿಜವೇನು ಪೇಳು ಪೇಳು ಸುಂಕದ ನಿಜವೇನು ಹೇಳು ನಿನ್ನ ವಂಜುವವರನ್ನ ಕೇಳು ನಿನ್ನ ವಂಜುವವರನ್ನ ಕೇಳು ನಿಜವೇನು ಹೇಳು ಸುಂಕದ ನಿಜವೇನು ಹೇಳು ಮುದುಕಿ ಅಲ್ಲ, ಮಾಜಿ ಯುವತಿ. ಆಗಲಿಲ್ಲ ಮತ್ತೆ ಇಲ್ಲ, ಆಗ್ಬೇಕಷ್ಟೇ. ಅಂದ್ರೆ ಯಾವಾಗ ಆಗುದದು? ಈಗ 2 ಹಲ್ಲು ಹಾಜಿ 2 ಹಲ್ಲು ಮಾತ್ರ ಹೋದದ್ದು. ಸುಂಕ ಅಂತ ಹೇಳ್ತಾರೆ. ಸುಂಕ ಅಂತ ಹೇಳಿದೆ ಅಂತ ಅದರ ನಿಜ ಏನು? ಆದ್ರೆ ನಿನ್ನ ಅಂಕೆಗೆ ಅಂಜುವವರಲ್ಲ ನಾನು, ಗೊತ್ತಾಯ್ತಾ? ನೀನು ಹೇಳಿದ ಸರಿ, ಸಮಸ್ಯೆ ಸೃಷ್ಟಿ ಆಗ್ತದೆ. ಯಾಕಂದ್ರೆ ನೀವೆಲ್ಲರೂ ಇಲ್ಲಿಂದ ಮಧುರೆಗೆ ಸಂತೆಗೆ ಕೊಂಡು ಹೋಗಿ ಪದಾರ್ಥ ಮಾರಾಟ ಮಾಡುವವರು. ಎಲ್ಲರಲ್ಲಿ ಒಂದೇ ರೀತಿಯ ಪದಾರ್ಥಗಳು ಇರುವುದಿಲ್ಲ. ಹೇಗೆಲ್ಲ ಇರ್ತದೆ ವಿಜಯ? ಎಲ್ಲ ಒಂದೇ ತರ ಇಲ್ಲ, ಕೆಲವು ಉದ್ದ, ಕೆಲವು ಗಿಡ್ಡ, ಕೆಲವು ದಪ್ಪ, ಕೆಲವು ತೆಳ್ಳಗೆ, ಕೆಲವು ಬೆಳ್ಳಗೆ, ಕೆಲವು ಕೆಲವು ಕಪ್ಪು. ನೀನು ನಾನು ಹೊಡಿಯದೆ ನೀನು ಬೆಟ್ಟು ತಿನ್ನೋದಿಲ್ಲ. ನೀನು ಹೊಡೆಯುವುದು ಇಲ್ಲ. ಎಂತದ? ಇವಳಿಗೆ ರಾಗಿ ಬೀಸಿ ಅಭ್ಯಾಸ ಉಂಟು. ಕ್ಷೇತ್ರಕ್ಕೆ ಹೊರಟೆ. ಅಲ್ಲ, ನನ್ನನ್ನು ತೋರಿಸಿ ಗಿಡ್ಡ, ಅವಳನ್ನು ತೋರಿಸಿ ದಪ್ಪ, ಅವಳನ್ನು ತೋರಿಸಿ ಉದ್ದ. ಓ, ಹಾಗೆ ಸಮಸ್ಯೆ ಆದದ್ದ? ಈಗ ನಿಮ್ಮಲ್ಲಿ ಹೇಳಿದ್ದು ಅಂತ ನಿಮಗೆ ಸಿಟ್ಟು ಬಂದ್ರೆ ನಿಮ್ಮಲ್ಲಿ ಹೇಳಿದಲ್ಲಪ್ಪ. ಕಾರಣ ಉಂಟಮ್ಮ. ಏನು ಹೇಳಿದ? ಈಗ ಒಂದೊಂದು ಕೇಳು, ನಾವು ಉತ್ತರ ಕೊಡ್ತೇವೆ ಅದಕ್ಕೆ. ಈಗ ನಿಮ್ಮನ್ನು ಅಂತ ನೀವು ಗ್ರಹಿಸಿಕೊಳ್ಳುದು ಯಾಕೆ? ಕೇಳು. ಉದ್ದ ಅಂದ್ರೆ ಏನು? ಉದ್ದ ಅಂದ್ರೆ ಎಂತದ್ದು? ಉದ್ರ ಅಂದ್ರೆ ಕಬ್ಬಿನ ಜಲ್ಲೆ, ಗಿಡ್ಡ ಗಿಡ್ಡ ಅಂದ್ರೆ ಗೆಣಸು, ದಪ್ಪ, ಅಗಲ ಅಂದ್ರೆ ಚಾಪೆ, ದಪ್ಪ ಅಂದ್ರೆ ಮೊಸರು, ಕಪ್ಪು ಅಂದ್ರೆ ಏನು? ಎಣ್ಣೆ ಹಸಿ, ಅದ್ರ ನನಗೆ ಗೊತ್ತಿಲ್ಲ. ತೆಳ್ಳಗೆ ಅಂದ್ರೆ ಮಜ್ಜಿಗೆ, ಬೆಳ್ಳಗೆ ಹಾಲು ಎಲ್ಲದಕ್ಕೂ ಉತ್ತರ ಉಂಟು. ಮತ್ತೆ ಹೀಗೆ ಇರ್ತವೆ. ಆದ ಕಾರಣ ಬೇರೆ ಬೇರೆ ಅಂತ ಕೇಳಿದ್ದು. ಈಗ ಆಯ್ತು, ನಿಮಗೆ ಸುಂಕದ ನಿಜ ಅಂತ ಬೇಕಾದಲ್ಲ. ಇದು ಯಾರಲ್ಲಿ ಯಾವುದು? ಯಾರಿಂದ? ನಿಂದು ಇಲ್ಲಿಂದ ಪ್ರಾರಂಭ ಮಾಡು. ಆ
ಬಾಂಡಕಹುದು ಮೊಸರ ಬಾಂಡಕಹುದು ನೀಗಿ ಒಂದು ಮೂರು ಒಂದು ಕನ್ನೆಯ ಮನೆಗೊಂದು ತಾರ ಮೂರು ಹೊತ್ತು ಮೊಸರ ಬಾಂಡಕಹುದು ಇದರ ನಿಮ್ಮೆಲ್ಲವರ ಇದರ ಮನ್ನಿಸದಿರಿ ನಿಮ್ಮೆಲ್ಲವರ ಮನೆಯ ಒಳಪಟ್ಟು ಕಿಸಗಳು ಸೆಳೆಗೊಂಬೆ ಸೆಳೆಗೊಂಬೆ ಪಾಮುಸರ ಸೆಳೆಗೊಂಬೆ ಸೆಳೆಗೊಂಬೆ ಪಾಮುಸರ ಮನ್ನಿಸದಿರಿ ನಿಮ್ಮೆಲ್ಲವರ ಮನೆಯನು ಮಾನರಾಜಿಪನೆ ಕೇಳು ನಾವೆಂಬ ಮಾತು. ಇದು ಬೆಣ್ಣೆ ಬೆಣ್ಣೆ ಬೆಣ್ಣೆಯ ಮಣಕ್ಕೆ ಒಂದು ತಾರ, ಬೆಣ್ಣೆ ಮೊಸರ ಬಾಂಡಕ್ಕೆ ಮೂರು ಹೊನ್ನು, ಮೂರು ಮೂರು ಮೂರು. ನಿನ್ನಲ್ಲಿ ನನ್ನಲ್ಲಿ ತುಪ್ಪ ತುಪ್ಪ ಒಂದು ಕಾಸು, ನಿನ್ನಲ್ಲಿ ಎರಡು ಕಾಸು, ಹೌದು. ನನ್ನಲ್ಲಿ ಕಾರ ಮಜ್ಜಿಗೆ ಕಾರಂಬಡೆ ಎರಡು ಕಾಸು. ಈ ರೀತಿಯಾಗಿ ಸುಂಕವನ್ನು ಕೊಟ್ಟು ಮನ್ನಿಸದಿರೆ ನಿಮ್ಮೆಲ್ಲರ ಮನೆಯನ್ನು ಕೊಟ್ಟು ಎಲ್ಲವನ್ನು ಸೆಳೆದುಕೊಂಡು ಪ್ರೇಕ್ಷಕರಲ್ಲಿ ವಿನಂತಿ, ಬದಿಯಲ್ಲಿರುವಂತಹ ಕ್ಲಬ್ ಹೌಸ್ ಅನ್ನು ಆಶ್ರಯಿಸಬಹುದು. ಬದಿಯಲ್ಲಿರುವಂತಹ ಕ್ಲಬ್ ಹೌಸ್ ಅನ್ನು ಎಲ್ಲರೂ ಆಶ್ರಯಿಸಬಹುದು. ಮಳೆ ಬಿಡ್ತದೆ, ದಯವಿಟ್ಟು ಹೋಗಬೇಡಿ. ಕ್ಲಬ್ ಹೌಸ್ ಅನ್ನು ಆಶ್ರಯಿಸಿ. ಧನ್ಯವಾದ. ಕುಂಬಿನಿಯೊಳಗೆ ನಂದ ಗೋಕುಲದೊಳು 9 ಕಡೆಯಲ್ಲಿ ತಾನೇ ಉಂಟು. ಕುಂಭಿನಿಯೊಳಗೆ ನಂದ ಗೋಕುಲದೊಳು 9 ಕಡೆಯಲ್ಲಿ ತಾನೇ ಉಂಟು. 9 ಕಡೆಯಲ್ಲಿ 80 ಸರಕಿಗೆ ಕೊಂಬಿಗೆ ಹೋಗುವ ಗಂಭೀರವಾಯ್ತಲ್ಲ. ಕುಂಭಿನಿಯೊಳಗೆ ನಾವು ಈ ದಾರಿಯಲ್ಲಿ ಹೋದ್ರಲ್ವಾ ನೀನು ಸುಂಕ ಕೇಳುವುದು? ಅಂದ್ರೆ ನಮಗೆ ಈ ದಾರಿ ಮಾತ್ರ ಗೊತ್ತಿರುವುದು ಅಂತ ಭಾವಿಸಿದ್ಯಾ? ಎಷ್ಟು ದಾರಿ ಗೊತ್ತುಂಟು? ನಮಗೆ ಈ ಕುಂಭಿನಿಯಲ್ಲಿ ಹಾ. ಈ ನಂದ ಗೋಕುಲದಲ್ಲಿ ಹಾ. 9 ಕಡೆ ದಾರಿ ಗೊತ್ತುಂಟು. ವಿಜಯ, ಅವರಿಗೆ 9 ಕಡೆಯಲ್ಲಿ ದಾರಿ ಗೊತ್ತುಂಟು. ನಮಗೆ 90 ಬದಿಯಲ್ಲಿ ಗೊತ್ತುಂಟು. ಓಣಿ ಗೊತ್ತುಂಟು ನಿಮಗೆ. 9 ಹಾ. ನಮಗೆ ಎಷ್ಟು 199 ಗೊತ್ತುಂಟು. ನಮಗೆ 1999 ಗೊತ್ತುಂಟು. ಬೇಡ, ಎಷ್ಟು ಕಡೆಯಲ್ಲಿ ಸಂತೆ ನಡೀತದೆ ಅಂತ ಗೊತ್ತುಂಟು ನಿಮಗೆ? ಎಷ್ಟು ಕಡೆಯಲ್ಲಿ ಎಲ್ಲರೂ ಗೊತ್ತಿದ್ರೆ ಗೊತ್ತಿದ್ರೆ ಹೇಳಿ. ನಿಮಗೆ ಗೊತ್ತಿದೆ ಗೊತ್ತಿಲ್ಲ ಹೇಳಿ. ಗೊತ್ತಿಲ್ಲ ನಾನು 80 ಕಡೆಯಲ್ಲಿ ಅಂತ ಹೇಳುದೇ ಇಲ್ಲ. 9 ಕಡೆಯಲ್ಲಿ ಸಂತೆ, ನಮಗೆ 9 ಕಡೆಯಲ್ಲಿ ದಾರಿ. ಗೊತ್ತಾಯ್ತಾ? ಹಾ, ಇದರಿಂದ ಯಾವ ದಾರಿಯಿಂದ ಹೋಗಬೇಕಿದ್ರು ಸುಂಕವನ್ನು ಕೊಡಬೇಕು. ಇಷ್ಟೆಲ್ಲ ಮಾತಾಡುವ ಯಾರು ಗೊತ್ತಾಗಲಿಲ್ಲ? ನಂದಗೋಪನ ಸುಕುಮಾರ ಸಣ್ಣ ಕಂದ ನಿನಗೆ ತಂದ ವಿಚಾರ ಸುಕುಮಾರ.
ಕೋಕಿನಿ ತೂವಿದ ಎಲ್ಲ ಮಾತನಾಡುವ ಯಾರಂತ ಗೊತ್ತಾಯ್ತಾ? ನಂದಗೋಪಾಲ ಸುಕುಮಾರ. ನೋಡಿ ಜೋರ್ ಬರ್ತಾಳೆ. ಇವ ರಂಗ, ಇವ ದೊಡ್ಡ ಮಂಗ. ಮಂಗ ಪುಲ್ಲಿಂಗ, ಮಂಗಿ ನಪುಂಸಕಲಿಂಗ. ಇಲ್ವಾ ಇಲ್ವಾ ಎಂತದು? ಮತ್ತೆ ನೀನು ಬಾಳ ದೊಡ್ಡದಿದ್ಯಾ ನೀನು ಅದು ಮಂಗಿ. ಏನು ಹೋಗುವಂತಹ ನಮ್ಮನ್ನು ತಡೆದೆ ಅಂತಾದ್ರೆ ಹೋಗಿ ಇನ್ನ ಅಪ್ಪನ ಬಳಿಯಲ್ಲಿ ಹೇಳ್ತೇವೆ ನಾವು, ಅಪ್ಪಂದ್ರೆ ಉಪ್ಪ ಅಂತ ಹೇಳ್ತೇವೆ ನಾವು. ಅಮ್ಮನ ಬಳಿಯಲ್ಲಿ ಹೇಳ್ತೇವೆ ನಾವು. ಉಮ್ಮ ಹೇಳ್ತೇವೆ. ಏ ಇವರಲ್ಲಿ ಮಾತಾಡುವುದೇನೆ ಹೋಗುವ ಬನ್ನಿ 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 ಅದು ಸಣ್ಣದ. ನೀರು ನೀರು ಬಿಡ್ತದೆ ಒಳ್ಳೆ ವ್ಯವಸ್ಥೆ ಒಳ್ಳೆ ವ್ಯವಸ್ಥೆ ವಿಜಯ ಮನೆಯಲ್ಲಿ ಅಮ್ಮ ಕಾಯ್ತಾ ಇರ್ತಾರೆ ತಡೆ ಮಾಡುದಲ್ಲ ಮಳೆ ಮಾಡು